ಕರಾವಳಿ ಭಾಗದಲ್ಲಿ ಕಳೆದ 2 ದಿನಗಳಿಂದ ಭಾರೀ ಗಾಳಿ ಮಳೆಯಾಗುತ್ತಿದ್ದು ಕಡಲು ಪ್ರಕ್ಷುಬ್ಧಗೊಂಡಿದೆ. ಸುರತ್ಕಲ್ನ ಪಣಂಬೂರು ಬೀಚ್ನಲ್ಲಿ ಕಡಲ್ಕೊರೆತಕ್ಕೆ ಮೊಗವೀರ ಸಭಾದವರು ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಿಸಿದ್ರಿಂದ ಸ್ವಲ್ಪ ಮಟ್ಟಿನಲ್ಲಿ ಆತಂಕ ದೂರ ಮಾಡಿದೆ. ಪಣಂಬೂರು ಬೀಚ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮಳೆಗಾಲದ ಸಂದರ್ಭ ಕಡಲ್ಕೊರೆತ ಉಂಟಾಗಿದ್ದು ಅನೇಕ ಮನೆಗಳು ಕಡಲು ಪಾಲಾಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರಿಗೆ, ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಪಣಂಬೂರು ಮೊಗವೀರ ಮಹಾಸಭಾದವರು ಮನವಿಯನ್ನ ನೀಡುತ್ತಲೇ ಬಂದಿದ್ದಾರೆ. ಆದರೆ ಇದುವರೆಗೂ ಶಾಶ್ವತ ತಡೆಗೋಡೆ ನಿರ್ಮಾಣಗೊಂಡಿಲ್ಲ. ಈ ಬಾರಿ ಮಳೆಗಾಲ ಆರಂಭವಾಗುವುದಕ್ಕೆ ಮುಂಚಿತವಾಗಿ ಪಣಂಬೂರು ಮೊಗವೀರ ಮಹಾಸಭಾದವರು ಮತ್ತು ಸ್ಥಳೀಯರು ಸೇರಿಕೊಂಡು ತಾತ್ಕಾಲಿಕ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಪ್ಲಾಸ್ಟಿಕ್ ಗೋಣಿ ಚೀಲಗಳಿಗೆ ಮರಳನ್ನ ತುಂಬಿಸಿ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಈ ಬಾರಿ ಕಡಲು ಪ್ರಕ್ಷುಬ್ಧಗೊಂಡು ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಿದ್ರಿಂದ ಸ್ಥಳೀಯರ ಆತಂಕ ದೂರ ಮಾಡಿದಂತಾಗಿದೆ. ಈ ಬಗ್ಗೆ ಪಣಂಬೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ಮಾಧವ ಸುವರ್ಣ ಅವರು ಮಾತನಾಡಿ, ಮಳೆ ಜೋರಾಗಿದ್ದು ಕಡಲು ಪ್ರಕ್ಷುಬ್ಧಗೊಂಡಿದೆ. ನಿನ್ನೆ ಕಡಲು ಶಾಂತಗೊಳ್ಳಲಿ ಎಂದು ಪೂಜೆಯನ್ನು ಸಹ ಮಾಡಲಾಗಿದೆ. ಆದರೆ ಕಡಲಿನ ಅಬ್ಬರ ಜೋರಾಗಿದೆ. ಮಳೆ ಆರಂಭವಾಗುವುದಕ್ಕೆ ಮೊದಲು ಪಣಂಬೂರು ಮೊಗವೀರ ಮಹಾಸಭಾದವರು ಮತ್ತು ಸ್ಥಳೀಯರು ಸೇರಿಕೊಂಡು ಮರಳಿನ ಚೀಲವನ್ನು ಅಳವಡಿಸಿದ್ದೇವೆ. ಹಾಗಾಗಿ ಈ ಬಾರಿ ಕಡಲ್ಕೊರೆತದ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಮರಳಿನ ಚೀಲಗಳು ಸಮುದ್ರ ಪಾಲಾಗ್ತಾ ಇದ್ದು ಅಂತಹ ಸ್ಥಳಗಳಲ್ಲಿ ಮತ್ತೆ ಮರಳಿನ ಚೀಲಗಳನ್ನು ಅಳವಡಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಕಳೆದ ವರ್ಷ ಕಡಲ್ಕೊರೆತದಿಂದ ಆದ ಕಷ್ಟ ನಷ್ಟವನ್ನು ನೋಡಿ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು 25 ದಿವಸ ತಡೆಗೋಡೆ ನಿರ್ಮಾಣ ಮಾಡಿದ್ದರಿಂದ ಈ ವರ್ಷ ಸ್ವಲ್ಪ ಮಟ್ಟಿಗೆ ಸಮಾಧಾನ ನಮಗೆ ಕಂಡು ಬಂದಿದೆ. ಆಚೆ ಈಚೆ ತಡೆಗೋಡೆಯನ್ನು ಬಿಟ್ಟು ಆಚೆ ಈಚೆ ದಕ್ಷಿಣ ಮತ್ತು ಉತ್ತರ ಎರಡೂ ಕಡೆಗಳಲ್ಲಿ ಸಮುದ್ರ ಸಾಕಷ್ಟು ಮುಂದೆ ಬಂದಿದೆ. ನಾವು ಎಲ್ಲರೂ ಜಾಗೃತೆಯಲ್ಲಿದ್ದೇವೆ ಮತ್ತು ಎಲ್ಲಿ ಗೋಣಿ ಚೀಲಗಳು ನೀರು ಪಾಲಾಗ್ತವೆ ಅಲ್ಲಿ ಪುನಃ ಗೋಣಿ ಚೀಲಗಳು ಇಡ್ತಾ ಅದನ್ನು ಯಥಾಸ್ಥಿತಿಯಲ್ಲಿ ಇರಿಸುವ ಎಲ್ಲ ಪ್ರಯತ್ನವನ್ನು ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ಮಳೆ ಬಿರುಸು ಪಡೆದಿದ್ದು ಕಡಲ ಕಿನಾರೆಯಲ್ಲಿ ಕಡಲಿನ ಅಬ್ಬರ ಜೋರಾಗಿದೆ. ಕೆಲವು ಪ್ರದೇಶಗಳಲ್ಲಿ ಕಡಲ್ಕೊರೆತ ಜೋರಾಗಿದೆ. ಆದರೆ ಪಣಂಬೂರು ಬೀಚ್ನಲ್ಲಿ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಿಸಿದ್ರಿಂದ ಸ್ಥಳೀಯರು ನಿರಾಳರಾಗಿದ್ದಾರೆ. ಶರತ್ ಸಾಲಿಯನ್, V4 News 24/7 ಮಂಗಳೂರು.